ಶ್ರೀ ರಮಾನಂದಾಶ್ರಮದ ಪರಮ ಪೂಜ್ಯ ಸದ್ಗುರು ರಾಜಯೋಗಿ ಶ್ರೀ ಶ್ರೀ ರಮಾನಂದ ಸ್ವಾಮೀಜಿಲಿನ ಆಧ್ಯಾತ್ಮಿಕ ಸಾಧನಾ ಕ್ಷೇತ್ರ ಶ್ರೀ ಮೂಕಾಂಬಿಕಾ ದೇವಸ್ಥಾನಡ್ ಸೋಮವಾರದ ನವರಾತ್ರಿದ ವಿಶೇಷ ಪೂಜಾ ಸೇವೆಲು ಶುರುವಾಂಡು ಕಾಂಡೆರ್ದು ಗಣಹೋಮಾದಿ ವೈದಿಕ ವಿಧಿಕ್ಲು ಆದ ಶ್ರೀ ಲಲಿತ ಸಹಸ್ರನಾಮ ಪಠಣದ ಸೇವೆಲ್ ನಡೆದದು. ಅವಿರ್ದು ಬೊಕ್ಕ ಶ್ರೀಮದ್ ದೇವಿ ಭಾಗವತ ಮಹಾಪುರಾಣದ ಹರಿಕಥಾ ಯಜ್ಞದ ಉದಿಪನಾಂಡು ಡಾಕ್ಟರ್ ಹರಿಕೃಷ್ಣ ಪುನರೂರು ಹರಿಕಥಾ ಯಜ್ಞನ ಉದಿಪನ ಮಲ್ತೇರು. ಹರಿಕಥಾ ಕೀರ್ತನಕಾರ್ಯರು ಸುರತ್ ಕಲ್ದ ಪಿ.ವಿ. ರಾವ್ ಸುರತ ದಿನದ ಹರಿಕಥಾ ಕೀರ್ತನೆ ಮೇದಿನಿ ನಿರ್ಮಾಣ ಸೃಷ್ಟಿಕರ್ತ ಕಥಾ ಪ್ರಸಂಗನ ನಡಪಾತ್ ಕುರಿಯರು. ಮಧ್ಯಾಹ್ನದ ಮಹಾಪೂಜೆ ನಡೆತಂಡು.
ಈ ಸರ್ತಿದ ವಿಶೇಷ ಪಂಡ ಶ್ರೀ ಮೂಕಾಂಬಿಕಾ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಸೇವೆ ಸಂದಾಯಿನ ಶ್ರೀ ಶ್ಯಾಮ್ ಪ್ರಕಾಶ್ ಭಟ್ರೇನ 25ನೇ ವರ್ಷದ ಸಾರ್ಥಕ ಸೇವಾ ಸಂಭ್ರಮ. ಶ್ರೀ ಕ್ಷೇತ್ರದ ವತಿರ್ದು ಅಧ್ಯಕ್ಷರು ಮಹಾಬಲ್ ಶೆಟ್ರು ಶಾಲ್ ಪೊದೆತದು ಶ್ರೀ ಶ್ಯಾಮ್ ಪ್ರಕಾಶ್ ಭಟ್ ದಂಪತಿಯನ್ನು ಗೌರವಿಸಾಯಿರು. ಅಂಚನೆ ಅರ್ಚಕರು ವಿಶೇಷ ಪ್ರಾರ್ಥನೆ ಸಂದಾದ ಪ್ರಸಾದ ಕೊರಿಯರು. ದೇವಸ್ಥಾನಕ್ಕೆ ಒಂದು ದೊಡ್ಡ ರತ್ನಪ್ರಾಯದಲ್ಲಿರುವಂತಹ ಅರ್ಚಕರನ್ನು ಕೊಟ್ಟಿದ್ದೀರಿ. ಓಂ ಸರ್ವಾಂಗಲವಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣ ನಮೋಸ್ತುತೆ ಸರ್ವಬಾಧಾಪ್ರಶಮನೇಂದ್ರೈಲೋಕ್ಯ ಸಾಗಲೇಶ್ವರಿ ಏವಮೇವ ಧ್ಯಾಕಾರ ವತ್ತದ್ವೈ ವಿನಾಶನಂ ಅನ್ಯದಾ ಶರಣಂ ನಾಸ್ತಿ ತ್ವಮೇವ ಶರಣಂ ನಮಾಂ ತತ್ಮಾಸ ಕಾರುಣ್ಯ ಭಾವೇನ ರಕ್ಷ ರಕ್ಷ ಮಹೇಶ್ವರಿ ರಕ್ಷ. ತನ್ನ 25ನೇ ವರ್ಷದ ಅರ್ಚಕ ಸೇವೆದ ಅಂಗವಾದ ಶ್ರೀ ಶ್ಯಾಮ್ ಪ್ರಕಾಶ್ ಭಟ್ ದಂಪತಿಲು ನವರಾತ್ರಿದ ಸುರುತ ದಿನದ ಅನ್ನದಾನದ ಸೇವೆಯನ್ನು ನಡಪಾದ್ಕೊರಿಯರು. ಶ್ರೀ ಶ್ಯಾಮ್ ಪ್ರಕಾಶ್ ಭಟ್ರೇನ ಅಪ್ಪೆ ಅಮ್ಮೇರು ವೆಂಕಟರಮಣ ಭಟ್ ಶ್ರೀಮತಿ ಶಾರದಾ ವಿ ಭಟ್ ದಂಪತಿಲು ಬೊಕ ಇಲ್ಲದಕ್ಲು ಈ ಪುರ್ತೋಟು ಗೇತೆರು. ಮಹಾಪೂಜೆಯಾದ ಪ್ರಸಾದ ವಿತರಣೆ ಅನ್ನ ಪ್ರಸಾದ ವಿತರಣೆ ನಡೆದನು.